ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಓಷನ್ ಪರ್ಲ್. ನಮಸ್ಕಾರ, ಇಂದು ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಕೊರೋನಾ ಆಘಾತವನ್ನ ಕೊಟ್ಟಿದೆ. 16 ಪ್ರಕರಣಗಳು ಇವತ್ತು ಬೆಳಕಿಗೆ ಬಂದಿರುವಂತದ್ದು. ಏರ್ಲಿಫ್ಟ್ನ ಹೊಡೆತ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಪ್ಪಳಿಸಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಬೆಳಗ್ಗಿನ ಹೆಲ್ತ್ ಬುಲೆಟಿನ್ನಲ್ಲಿ ಬಹಿರಂಗಗೊಂಡಿದೆ. ಒಟ್ಟು 12 ಮಂದಿ ಪುರುಷರು, 4 ಮಹಿಳೆಯರಿಗೆ ಸೋಂಕು ತಗುಲಿರುವಂತಹ ವಿಚಾರವನ್ನ ಹೆಲ್ತ್ ಬುಲೆಟಿನ್ನಲ್ಲಿ ಬಹಿರಂಗಪಡಿಸಲಾಗಿದೆ. ದುಬೈನಿಂದ ವಾಪಸ್ ಆಗಿರುವಂತಹ 15 ಜನರಿಗೆ ಸೋಂಕು ತಗುಲಿದೆ. ಇನ್ನು 1 ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಿಸಿರುವಂತದ್ದು. ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮಹಿಳೆಗೆ ಸೋಂಕು ತಗುಲಿಕೊಂಡಿದೆ. ಈ ಮೂಲಕ ಒಟ್ಟು ಇವತ್ತು ಬೆಳಗ್ಗಿನ ವೇಳೆ ಕಂಡು ಬಂದಿರುವಂತಹ ಪ್ರಕರಣಗಳು 16. ಇದರಲ್ಲಿ 15 ವಿದೇಶದಿಂದ ಬಂದಿರುವಂತವರು, ಅಂದ್ರೆ ದುಬೈನಿಂದ ಬಂದಿರುವಂತಹ ಪ್ರಯಾಣಿಕರಲ್ಲೇ ಪತ್ತೆಯಾಗಿರುವಂತಹ ಪ್ರಕರಣಗಳು. ಇನ್ನು 1 ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಕಂಡು ಬಂದಿರುವಂತದ್ದು. ಈ ಮೂಲಕ ಒಟ್ಟು 16 ಪಾಸಿಟಿವ್ ಕೇಸ್ಗಳನ್ನ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಿದೆ. ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಮೇ 12ರಂದು ದುಬೈನಿಂದ ಈ ಎಲ್ಲ ಪ್ರಯಾಣಿಕರನ್ನ ಏರ್ಲಿಫ್ಟ್ ಮಾಡಲಾಗಿತ್ತು. ಏರ್ಲಿಫ್ಟ್ ಆಗಿದ್ದಂತಹ 179 ಪ್ರಯಾಣಿಕರ ಪೈಕಿ 123 ಜನರು ಮಂಗಳೂರಿನ ಜನರಿದ್ರು. ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದ್ದರು. ಉಳಿದವರು ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟವರು. ಉಡುಪಿ ಜಿಲ್ಲೆಯಲ್ಲೂ ಕೂಡ ಇವತ್ತು 5 ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ವಿದೇಶದಿಂದ ಬಂದವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15 ಮಂದಿ, ಉಡುಪಿಯಲ್ಲಿ 5 ಮಂದಿ. ಈ ಮೂಲಕ ಒಟ್ಟು 20 ಕರಾವಳಿಯಿಂದ ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಇನ್ನು 123 ಜನರ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯವರಿದ್ರು. ಅದರಲ್ಲಿ 15 ಜನರಿಗೆ ಇದೀಗ ಕೊರೋನಾ ಪಾಸಿಟಿವ್ ಆಗಿದೆ. 15 ಮಂದಿ ದುಬೈ ರಿಟರ್ನ್ಸ್ ಮತ್ತು 1 ಬೇರೆ ಕಾರಣದಿಂದಾಗಿ ಸೋಂಕು ತಗುಲಿರುವಂತದ್ದು. ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಅಂದ್ರೆ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ ಈ ಮೂಲಕ 29ಕ್ಕೆ ಏರಿಕೆಯಾಗಿದೆ. ಪತ್ತೆಯಾದ ಪಾಸಿಟಿವ್ ಕೇಸ್ಗಳ ಸಂಖ್ಯೆ 50ಕ್ಕೆ ಏರಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರಿಗೆ 5 ಮಂದಿ ಬಲಿಯಾಗಿದ್ದಾರೆ. ನಿನ್ನೆಯ ದಿನ ಕೂಡ ಶಕ್ತಿನಗರ ಮೂಲದ ಮಹಿಳೆ ಸೋಂಕಿಗೆ ಬಲಿಯಾಗಿದ್ರು. ಫಸ್ಟ್ ನ್ಯೂರೋ ಆಸ್ಪತ್ರೆಯಿಂದ ಏನು ತಗುಲಿದೆ ಸೋಂಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಟಿವ್ ಪ್ರಕರಣಗಳು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 ಇದೆ. ಈ ನಡುವೆ ಸುರತ್ಕಲ್ ಗುಡ್ಡೆಕೊಪ್ಪಲ ನಿವಾಸಿ 68 ವರ್ಷದ ಮಹಿಳೆಗೂ ಕೂಡ ಪಾಸಿಟಿವ್ ಕಂಡು ಬಂದಿರುವಂತದ್ದು. 15 ದುಬೈನಿಂದ ಬಂದಿರುವಂತಹ ಪ್ರಯಾಣಿಕರು, 1 ಗುಡ್ಡೆಕೊಪ್ಪಲ ಮೂಲದ ಮಹಿಳೆ. ಉಸಿರಾಟ ಸಂಬಂಧಿ ತೊಂದರೆಯಿಂದ ಆಸ್ಪತ್ರೆಗೆ ಈಕೆಯನ್ನು ದಾಖಲು ಮಾಡಲಾಗಿತ್ತು. ಕೊರೋನಾ ಹಿನ್ನೆಲೆಯ ಬಗ್ಗೆ ತಪಾಸಣೆ ಚುರುಕು ಆಗಿದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ದಕ್ಷಿಣ ಕನ್ನಡ ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ, ಅಂದ್ರೆ ನಿರೀಕ್ಷೆಗಳಿತ್ತು ಸ್ವಲ್ಪ ಪಂಟಿನಲ್ಲಿ ಒಂದು ಪಾಸಿಟಿವ್ ಪ್ರಕರಣಗಳು ಕಂಡು ಬರಬಹುದು ಅನ್ನುವಂಥದ್ದು. ಅಂದ್ರೆ ಈಗ ಮೊದಲ ಹಂತದಲ್ಲೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪಾಸಿಟಿವ್ ಪ್ರಕರಣಗಳು ಕಂಡು ಬರಬಹುದು ಅನ್ನುವಂತಹ ನಿರೀಕ್ಷೆಗಳಿರ್ಲಿಲ್ಲ. ಸೊ ಇದೀಗ 16 ಪ್ರಕರಣ ಅಂದ್ರೆ 15 ವಿದೇಶದಿಂದ ಬಂದಿರುವಂತವರು, 1 ಜಿಲ್ಲೆಗೆ ಸಂಬಂಧಪಟ್ಟ ಆಗಿರುವಂತದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ ಈಗ? ಹೌದು ಗೌತಮ್, ಯಾರು ಕೂಡ ಇಷ್ಟು ದೊಡ್ಡ ಮಟ್ಟಿನ ನಿರೀಕ್ಷೆ ಮಾಡ್ತಿರ್ತಾರೆ. ಯಾಕೆಂದ್ರೆ ಕೊರೋನಾ ವೈರಸ್ ದೊಡ್ಡ ಮಟ್ಟಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವಸ್ಥೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ. ಅಂದ್ರೆ ಈಗ ಮೊನ್ನೆ ತಾನೇ ಮೇ 12 ದುಬೈನಿಂದ ಆಗಮಿಸಿದ ದುಬೈನಿಂದ 179 ಮಂದಿ ಆಗಮಿಸಿದ್ರು. ಅವರನ್ನು ಈಗ ಕ್ವಾರಂಟೈನ್ ಇಡಲಾಗಿತ್ತು. ಆ ಮೂಲಕ ಅವರಿಗೆ ಇವತ್ತು ಅಂದ್ರೆ 16 ಮಂದಿಗೆ ಇವತ್ತು ಕೊರೋನಾ ವೈರಸ್ ಪಾಸಿಟಿವ್ ಆಗಿ ಪತ್ತೆಯಾಗಿರುವಂತದ್ದು. ಜೊತೆಗೆ ಇವತ್ತು ಅಂದ್ರೆ 15 ಪ್ಲಸ್ ಅಂದ್ರೆ 15 ಪ್ಲಸ್ 1 ಅಂದ್ರೆ ಸುರತ್ಕಲ್ನ ಒಂದು ಮಹಿಳೆಗೆ ಕೂಡ ಒಂದು ಸೋಂಕು ದೃಢಪಟ್ಟಿರುವಂತದ್ದು. ಹೀಗಾಗಿ ಅದರಲ್ಲಿ 12 ಮಂದಿ ಪುರುಷರಿದ್ದಾರೆ, 4 ಮಂದಿ ಮಹಿಳೆಯರು ಇರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ 2 ದಿನಗಳ ಹಿಂದೆ ಅವರು ದುಬೈನಿಂದ ಆಗಮಿಸಿದ್ರು. ಅವರನ್ನು ಮಂಗಳೂರಿನ ಹೊರವಲಯದ ಒಂದು ಕ್ವಾರಂಟೈನ್ ಇಡಲಾಗಿತ್ತು. ಅವರಿಗೆ ಕ್ವಾರಂಟೈನ್ ಮೂಲಕ ಇವತ್ತು ಅವರ ಒಂದು ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಈ ಒಟ್ಟಾರೆಯಾಗಿ ದಕ್ಷಿಣ ಜಿಲ್ಲೆಯಲ್ಲಿ ಈಗ ಸೋಂಕಿತರ ಸಂಖ್ಯೆ 50ಕ್ಕೆ ಏರಿಕೆಯಾಗಿರುವುದು ಸಾಕಷ್ಟು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು. ಈಗ ಸುರತ್ಕಲ್ನಲ್ಲಿ ಈಗ ಸಾಕಷ್ಟು ಸೀಲ್ ಡೌನ್ ಮಾಡಲಾಗಿರುವಂಥದ್ದು. ಅಂದ್ರೆ ಅಲ್ಲಿ ಈಗಾಗಲೇ ಒಂದು ಮಹಿಳೆಗೆ ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ ಸುರತ್ಕಲ್ನ ಕೊಪ್ಪ ನಿವಾಸಿ ಮಹಿಳೆಗೆ ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ ಈಗ ಆ ಪ್ರದೇಶಕ್ಕೆ ಈಗ ಸೀಲ್ ಡೌನ್ ಮಾಡಲಾಗಿರುವಂಥದ್ದು. ಗೌತಮ್, ಎಸ್, ಇನ್ನು ಇವರ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ರು, ಇದರ ಬಗ್ಗೆ ಏನಾದ್ರೂ ಡೀಟೇಲ್ಸ್ಗಳು ಈಗ ಸಿಗ್ತಾ ಇದೆಯಾ ನಾಗೇಶ್, ಇದಕ್ಕೆ ಸಂಬಂಧಪಟ್ಟ ಹಾಗೆ?
ಅಂದ್ರೆ ಈಗ ಮಹಿಳೆಗೆ ಅಂದ್ರೆ ಸುರತ್ಕಲ್ ಮಹಿಳೆಗೆ ಒಂದು ಸೋಂಕು ದೃಢಪಟ್ಟಿರುವ ಹಿನ್ನೆಲೆ ಅವರನ್ನು ಯಾರ ಜೊತೆ ಸಂಪರ್ಕ ಇದ್ರು ಮತ್ತೆ ಅವರನ್ನು ಈಗ ಜಿಲ್ಲಾಡಳಿತ ಸಂಪರ್ಕ ಇವತ್ತು ಮಾಹಿತಿ ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅವರ ಯಾರ ಜೊತೆ ಸಂಪರ್ಕ ಇದೆ ಅವರನ್ನು ಕೂಡ ಎಲ್ಲರನ್ನು ಕೂಡ ಕ್ವಾರಂಟೈನ್ ಇಡಲಾಗಿದೆ ಎಂಬುದನ್ನು ಈಗ ಜಿಲ್ಲಾಧಿಕಾರಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿರುವಂತದ್ದು. ಆ ಮೂಲಕ ಅವರಿಗೆ ಇನ್ನಷ್ಟು ಅವರ ಕ್ವಾರಂಟೈನ್ ಇಡಲಾಗಿದೆ. ಅವರ ಇನ್ನಷ್ಟು ಅವರ ಗಂಟಲು ದ್ರವ ತಪಾಸಣೆ ಬಳಿಕ ಅವರಿಗೆ ಕ್ವಾರಂಟೈನ್ ಅಂದ್ರೆ ಸೋಂಕು ತಗುಲಿ ಇನ್ನು ಮಾಹಿತಿ ಸಿಗಬೇಕಾಗುತ್ತೆ. ಗೌತಮ್, ಎಸ್, ಇನ್ನು ದುಬೈನಿಂದ ಏನು ಇಷ್ಟು ಮಂದಿ ಪ್ರಯಾಣಿಕರು ಬಂದಿದ್ರು, ದುಬೈನಲ್ಲಿ ಅವರ ಆರೋಗ್ಯ ತಪಾಸಣೆಗಳಾಗಿದೆ ಅನ್ನುವಂತಹ ಮಾಹಿತಿಗಳಿರುವಂತದ್ದು. ಅಂದ್ರೆ ಆರೋಗ್ಯ ತಪಾಸಣೆ ಯಾವ ರೀತಿಯಾಗಿದೆ, ಅಲ್ಲಿ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗಿತ್ತು ಅಥವಾ ಕೇವಲ ಟೆಂಪರೇಚರ್ ಅಥವಾ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾತ್ರ ಚೆಕ್ ಮಾಡಿ ಇಲ್ಲಿಗೆ ಕಳುಹಿಸಿಕೊಡಲಾಗಿತ್ತ? ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಈಗ ಸಿಕ್ಕಿದೆಯಾ ನಾಗೇಶ್ ಜಿಲ್ಲಾಡಳಿತದಿಂದ? ಗೌತಮ್, ಅಂದ್ರೆ ದುಬೈನಿಂದ ಆಗಮಿಸಿದ ಯಾರು ಕೂಡ ಆಗಮಿಸಿದ್ರು ಅವರನ್ನು ಕೂಡ ಒಂದು COVID-19 ಅಂದ್ರೆ ಅವರ ಚಿಕಿತ್ಸೆ ಅಂದ್ರೆ ಅವರ ತಪಾಸಣೆ ಮಾಡಬೇಕಾಗುತ್ತೆ. ತಪಾಸಣೆ ಮೂಲಕ ಅವರನ್ನು ಇಲ್ಲಿಗೆ ಕಳಿಸಲಾಗುತ್ತೆ. ಆದ್ರೆ ಅವರಿಗೆ ಯಾರಿಗೂ ಕೂಡ COVID-19 ಪತ್ತೆ ಆಗಿಲ್ಲ. ಆ ಮೂಲಕ ಅವರನ್ನು ಇಲ್ಲಿಗೆ ಕಳಿಸಲಾಗಿತ್ತು. ಆ ಬಳಿಕವಷ್ಟೇ ಜಿಲ್ಲಾಡಳಿತ ಕೂಡ ಅವರು ಯಾರು ಕೂಡ ಅಂದ್ರೆ ಯಾರು ವಿದೇಶದಿಂದ ಬಂದ್ರು ಅವರನ್ನು ಕೂಡ ಅಂದ್ರೆ ಕ್ವಾರಂಟೈನ್ ಮೂಲಕ ಇಡಲಾಗುತ್ತೆ. ಆ ಮೂಲಕ ಇವತ್ತು ಅಂದ್ರೆ ದುಬೈನಿಂದ 190 ಮಂದಿ, ಅದರಲ್ಲಿ ಕೂಡ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇದರಲ್ಲಿ ಕೂಡ ಉಡುಪಿ ಜಿಲ್ಲೆಯಲ್ಲಿ ಕೂಡ ಆಗಿರ್ಬೋದು. ಈ ಮೂಲಕ ಜಿಲ್ಲಾಡಳಿತ ಅವರನ್ನು ಕ್ವಾರಂಟೈನ್ ಇಡಲಾಗಿತ್ತು. ಆ ಮೂಲಕ ಅವರಿಗೆ ಇವತ್ತು ಅಂದ್ರೆ ಪಾಸಿಟಿವ್ ಪ್ರಕರಣ ಪತ್ತೆ ಅಂದ್ರೆ ಇವತ್ತು ಮುನ್ನೆ ಅವತ್ತು ಗಂಟಲು ದ್ರವ್ಯವನ್ನು ತಪಾಸಣೆಗೆ ಒಳಪಡಲಾಗಿತ್ತು. ಆದ್ರೆ ಇವತ್ತು 12 ಗಂಟೆ ಅಂದ್ರೆ ಇವತ್ತು ಬೆಳಿಗ್ಗೆ ಇವತ್ತು ಪಾಸಿಟಿವ್ ಪ್ರಕರಣ ಪತ್ತೆ ಆಗಿರುವಂತದ್ದು. ಗೌತಮ್, ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಾಹಿತಿಯನ್ನ ಗಮನಿಸೋದಿದ್ರೆ ಇವತ್ತು 16 ಪ್ರಕರಣಗಳು ಇದೀಗ ಬೆಳಕಿಗೆ ಬಂದಿದೆ. ಇದರಲ್ಲಿ 15 ದುಬೈನಿಂದ ಬಂದಿರುವಂತಹ ಪ್ರಯಾಣಿಕರು, ಒಬ್ಬ ಮಹಿಳೆ ಮಂಗಳೂರು ಸುರತ್ಕಲ್ನ ಗುಡ್ಡೆಕೊಪ್ಪಲ ಮೂಲದ ಮಹಿಳೆ ತೀವ್ರ ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಅಂದ್ರೆ SARI ಕೇಸ್ ಅಂತ ಏನು ಗುರುತಿಸಲಾಗುತ್ತೆ ಅದರ ಅನ್ವಯ ಆಕೆ ಆಸ್ಪತ್ರೆಗೆ ದಾಖಲಾಗಿದ್ರು. ಆ ಸಂದರ್ಭದಲ್ಲಿ ಆಕೆಯ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸಲಾಗಿತ್ತು. ರಿಪೋರ್ಟ್ ಬಂದಿರುವಾಗ ಅದರಲ್ಲಿ ಪಾಸಿಟಿವ್ ಕಂಡು ಬಂದಿದೆ. ಈ ಮೂಲಕ ಇವತ್ತು 16 ಪಾಸಿಟಿವ್ ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬಂದಿದೆ. ಅಂದ್ರೆ ಈಗ ರಾಜ್ಯದಲ್ಲೂ ಕೂಡ 1032ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 16 ಪೇಷಂಟ್ಗಳ ಪಾಲು ದಕ್ಷಿಣ ಕನ್ನಡ ಜಿಲ್ಲೆಯದ್ದೇ ಇದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸಬಹುದು. ಅಂದ್ರೆ ಪೇಷಂಟ್ ನಂಬರ್ 1001ರಿಂದ 1016ರವರೆಗೆ ಇರುವಂತಹ ಪೇಷಂಟ್ಗಳೆಲ್ಲರೂ ಕೂಡ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು ಎನ್ನುವಂತಹ ವಿಚಾರಗಳು ನಮಗೆ ಲಭಿಸ್ತಾ ಇದೆ. ಅಂದ್ರೆ ಪೇಷಂಟ್ ನಂಬರ್ 1001 69 ವರ್ಷದ ಮಹಿಳೆ, ವಿದೇಶದಿಂದ ಬಂದಿರುವಂತಹ ಮಹಿಳೆ. ಸೊ ಇವರಿಗೆ ಸೋಂಕು ತಗುಲಿದೆ. ಇನ್ನು ಪೇಷಂಟ್ ನಂಬರ್ 1002 6 ವರ್ಷದ ಒಂದು ಮಗುವಿನಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಇನ್ನು ಪೇಷಂಟ್ ನಂಬರ್ 1003 45 ವರ್ಷದ ಪುರುಷರಲ್ಲಿ ಸೋಂಕು ಕಾಣಿಸಿಕೊಂಡಿದೆ, ದುಬೈನಿಂದ ಬಂದಿರುವಂತವರು. ಇನ್ನು 1004 ಪೇಷಂಟ್ ನಂಬರ್ 33 ವರ್ಷದ ಮಹಿಳೆ ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು ಪೇಷಂಟ್ ನಂಬರ್ 1005 27 ವರ್ಷದ ಮಹಿಳೆಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಪೇಷಂಟ್ ನಂಬರ್ 1006 81 ವರ್ಷದ ಪುರುಷರಲ್ಲಿ ಸೋಂಕು ಕಾಣಿಸಿಕೊಂಡಿರುವಂಥದ್ದು. 1007 27 ವರ್ಷದ ಪುರುಷ ಸೋಂಕಿಗೆ ತುತ್ತಾಗಿದ್ದಾರೆ. ಪೇಷಂಟ್ ನಂಬರ್ 1008 76 ವರ್ಷದ ವೃದ್ಧರು ಸೋಂಕಿಗೆ ತುತ್ತಾಗಿರುವಂಥದ್ದು. ಇನ್ನು ಪೇಷಂಟ್ ನಂಬರ್ 1009 ಇವರು 68 ವರ್ಷದ ಮಹಿಳೆ, ಅಂದ್ರೆ SARI ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಗೆ ದಾಖಲಾಗಿದ್ರು. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸಗಳಾಗ್ತಾ ಇತ್ತು. ಇನ್ನು ಪೇಷಂಟ್ ನಂಬರ್ 1010 37 ವರ್ಷದ ಪುರುಷ ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು ಪೇಷಂಟ್ ನಂಬರ್ 1011 38 ವರ್ಷದ ಯುವಕನಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಪೇಷಂಟ್ ನಂಬರ್ 1012 65 ವರ್ಷದ ಪುರುಷ ಸೋಂಕಿಗೆ ತುತ್ತಾಗಿರುವಂಥದ್ದು. ಪೇಷಂಟ್ ನಂಬರ್ 1013 39 ವರ್ಷದ ಪುರುಷರಲ್ಲಿ ಮತ್ತೊಂದು ಪಾಸಿಟಿವ್ ಪ್ರಕರಣ ಕಂಡು ಬಂದಿರುವಂಥದ್ದು. ಪೇಷಂಟ್ ನಂಬರ್ 1014 40 ವರ್ಷದ ಪುರುಷ, ಅವರು ಕೂಡ ವಿದೇಶದಿಂದಲೇ ಬಂದಿರುವಂತವರು, ದುಬೈನಿಂದ ಆಗಮಿಸಿರುವಂತವರು. ಪೇಷಂಟ್ ನಂಬರ್ 1015 71 ವರ್ಷದ ಪುರುಷ. ಪೇಷಂಟ್ ನಂಬರ್ 1016 40 ವರ್ಷದ ಪುರುಷ, ಇವರು ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ವಿಚಾರಗಳನ್ನ ನಾವು ಗಮನಿಸಬಹುದು. ಈ ಮೂಲಕ 125 ಜನರ ಪೈಕಿ 15 ಜನರಿಗೆ ಈಗ ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂಥದ್ದು ಅನ್ನುವಂತಹ ವಿಚಾರಗಳನ್ನ ನಾವು ಗಮನಿಸಬಹುದು.
ಎಸ್, ಈಗ ಮೇ 12ರಂದು ಒಂದು ವಿಮಾನ ಬಂದಿತ್ತು. ಅದರಲ್ಲಿ ಈಗ 125 ಜನರ ಪೈಕಿ, ಅಂದ್ರೆ 125 ಜನರು ಮಂಗಳೂರಿನವರು. ಈ ಪೈಕಿ 15 ಜನರಿಗೆ ಈಗ ಸೋಂಕು ತಗುಲಿರುವಂತಹ ವಿಚಾರ. ಅದೇ ರೀತಿ ಈಗ ಮೇ 18ರಂದು ದುಬೈನಿಂದ ಮತ್ತೊಂದು ವಿಮಾನ ಬರುತ್ತೆ. ಅದರಲ್ಲಿ 171 ಮಂದಿ ಪ್ರಯಾಣಿಕರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಪ್ರಯಾಣಿಕರಿಗೆ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಆದರೂ ಕೂಡ ಕೊರೋನಾ ಪಾಸಿಟಿವ್ ಪ್ರಕರಣ ಕಂಡು ಬಂದಿದೆ. ಈ ಎಲ್ಲ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಜಿಲ್ಲಾಡಳಿತ. ಈಗ ಮುಂದಿನ ವಿಮಾನ ಬರುವಂತಹ ಸಂದರ್ಭದಲ್ಲಿ, ಅಂದ್ರೆ ಮೇ 18ರಂದು ಏನು ವಿಮಾನ ಬರುತ್ತೆ, ಆ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಕೊಟ್ಟಿದ್ದಾರೆ. ಸೊ ಈ ಬಾರಿ ಯಾವುದೇ ರೀತಿ ಕೋಆರ್ಡಿನೇಷನ್ ಇಶ್ಯೂಸ್ ಆಗದೆ ಇರೋ ರೀತಿ ನಾವೆಲ್ಲರೂ ಡಿಸ್ಕಷನ್ ಎಲ್ಲ ಮಾಡಿದ್ವಿ. ಸೊ ದಟ್ ಇಟ್ ಮೂವ್ಸ್ ಔಟ್ ಸ್ಮೂತ್ಲಿ. ಆ್ಯಂಡ್ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ವಿಷಯ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಒಟ್ಟಿಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಸೊ ಯಾರು ಫ್ಲೈಟಲ್ಲಿ ಬರ್ತಾರೋ ಅವರು ಇನ್ ಬ್ಯಾಚಸ್ ಆಫ್ 20 ಬರ್ತಾರೆ. ಸೊ ಆದ್ದರಿಂದ ಈ ವಿಷಯನ ಅವರು ಮುಂಚೆನೂ ಕೂಡ ತಿಳಿಸಿರ್ತೀವಿ ನಾವು ಅಲ್ಲಿ ಪ್ಯಾಸೆಂಜರ್ಸ್ಗೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಸ್ವಲ್ಪ ಡಿಲೇಸ್ ಆಗ್ತಕ್ಕೆ ಒಟ್ಟಿಗೆ ಹೊರಗೆ ಬರೋಕ್ಕಾಗೋದಿಲ್ಲ, ಮತ್ತು ಈ ಸ್ಕ್ರೀನಿಂಗ್ ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ಸ್ವಲ್ಪ ಡಿಲೇಸ್ ಇದ್ದರೆ ಎಲ್ಲರೂ ಕೋಆಪ್ರೇಟ್ ಮಾಡಬೇಕು ಅಂತ ನಾವು ಹೇಳ್ಕೊತೀವಿ. ಆ್ಯಂಡ್ ಇಲ್ಲಿ ತನಕ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೈಡ್ಲೈನ್ಸ್ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಪೇಯ್ಡ್ ಕ್ವಾರಂಟೈನ್ ಫೆಸಿಲಿಟಿ ಅಂತಲೇ ಇದೆ. ಅದು ಇಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿಸೈಡ್ ಮಾಡಿರೋದಲ್ಲ. ಸೊ ಈ ANMA ಗೈಡ್ಲೈನ್ಸ್ ಪ್ರಕಾರ ಏನಿದೆ ದಟ್ ಇಸ್ ಸ್ಟಿಲ್ ಸ್ಟ್ಯಾಂಡಿಂಗ್. ಈ ವಿಷಯನ ದುಬೈಯಲ್ಲಿ ಅವ್ರು ಬೋರ್ಡ್ ಆದಾಗ ಎಲ್ಲರಿಗೂ ಕೂಡ ತಿಳಿಸಲಾಗಿತ್ತು, ಮತ್ತು ಪ್ರತಿಯೊಬ್ಬರು ಕೂಡ ಒಂದು ಅಂಡರ್ಟೇಕಿಂಗ್ ಸೈನ್ ಮಾಡಿನೇ ಬರ್ತಾರೆ ಈ ಪೇಯ್ಡ್ ಕ್ವಾರಂಟೈನ್ ಫೆಸಿಲಿಟಿ ಬಗ್ಗೆ. ಸೊ ದಟ್ ಪ್ರೊಸೆಸ್ ಇಸ್ ಸೆಟ್ ಟು ಕಂಟಿನ್ಯೂ. ಈಗ 12ನೇ ತಾರೀಕು ಒಂದು ಫ್ಲೈಟಲ್ಲೂ ಕೂಡ ಎಲ್ಲರೂ ಈ ರೀತಿಯಾದ ಅಂಡರ್ಟೇಕಿಂಗ್ನ ಸೈನ್ ಮಾಡಿ ಬಂದಿದೆ. ಸೊ ದಟ್ ಇಸ್ ಸಮಥಿಂಗ್ ವಿಚ್ ವಿಲ್ ಕಂಟಿನ್ಯೂ. ಅದ್ರ ಜೊತೆಗೆ ಹೊರ ರಾಜ್ಯಗಳಿಂದ ಯಾರ್ಯಾರು ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ನಾವು ಮಾಡ್ತಾ ಇದ್ವಿ. ಅವ್ರಿಗೆ ಕೆಲವರಲ್ಲಿ ಏನಾದರೂ ಪೇಯ್ಡ್ ಆಪ್ಟ್ ಮಾಡ್ಕೊಂಡು ನಾವು ಹೋಟೆಲಲ್ಲೇ ಇರ್ತೀವಿ 14 days ಅಂದರೆ ಅವ್ರಿಗೆ ನಾವು ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮದು ಹಲವಾರು ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರನ್ನು ನಾವು ಕ್ವಾರಂಟೈನ್. ಎಸ್, ಈ ಹಿಂದೆ ನಾವು ಗಮನಿಸಿದ್ವಿ, ಮೊದಲ ವಿಮಾನ ಏನು ಮೇ 12ರಂದು ಬಂದಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳು ಕೂಡ ಏರ್ಪಟ್ಟಿತ್ತು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಮುಂದಕ್ಕೆ ಅವ್ಯವಸ್ಥೆಗಳಾಗದ ಹಾಗೆ ನೋಡಿಕೊಳ್ತೇವೆ ಎನ್ನುವಂತಹ ಒಂದು ಮಾತುಗಳನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾವು ಏರ್ಪೋರ್ಟ್ನ ನಿರ್ದೇಶಕರಿಗೆ ಪತ್ರವನ್ನು ಬರೆದಿದ್ರು. ಜೊತೆಗೆ ತಮ್ಮ ಕಚೇರಿಗೆ ಕರೆಸಿಕೊಂಡು ಮುಂದಕ್ಕೆ ಈ ರೀತಿ ಆಗದ ಹಾಗೆ ಕ್ರಮವನ್ನು ತೆಗೆದುಕೊಳ್ಳಿ ಎನ್ನುವಂತಹ ಒಂದು ಕಠಿಣ ಸೂಚನೆಯನ್ನ ಕೂಡ ಕೊಟ್ಟಿದ್ರು ಜಿಲ್ಲಾಧಿಕಾರಿಗಳು. ಸೊ ಅದೇ ಒಂದು ವಿಚಾರವನ್ನ ಈಗ ಮತ್ತೆ ಹೇಳಿದ್ದಾರೆ. ಮೇ 18ರಂದು 2ನೇ ಹಂತದ, ಅಂದ್ರೆ 2ನೇ ವಿಮಾನ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಪ್ರಯಾಣಿಕರಿಗೂ ಕೂಡ ಸೂಕ್ತ ಸೂಚನೆಗಳನ್ನ ಕೊಡಲಾಗ್ತಾ ಇದೆ ಎನ್ನುವಂತಹ ವಿಚಾರಗಳನ್ನ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು. ಎಸ್, ಈಗ ದುಬೈನಿಂದ ಬಂದಿರುವಂತಹ 15 ಮಂದಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಪಾಸಿಟಿವ್ ರೋಗಿಗಳ ಪ್ರೈಮರಿ ಕಾಂಟ್ಯಾಕ್ಟ್ ಏನಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತಾ ಇದ್ದೇವೆ ಎನ್ನುವಂತಹ ವಿಚಾರವನ್ನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ.
ಇನ್ನು ಅವರು ವಿಮಾನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದ ಸೀಟ್ನಲ್ಲಿ ಯಾರು ಕೂತಿದ್ರು ಅನ್ನುವಂಥವರ ಒಂದು ಮಾಹಿತಿ ಕೂಡ ನಮ್ಮ ಬಳಿ ಇದೆ. ಅವರ ಮೇಲೂ ಕೂಡ ನಾವು ನಿಗಾವನ್ನ ವಹಿಸುತ್ತೇವೆ ಅನ್ನುವಂತಹ ವಿಚಾರಗಳನ್ನ ಕೂಡ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ದುಬೈನಲ್ಲಿ ವಿಮಾನಕ್ಕೆ ಪ್ರಯಾಣಿಕರು ಹತ್ತುವಂತಹ ಸಂದರ್ಭದಲ್ಲಿ ಅಲ್ಲಿ ಬೋರ್ಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಅವರ ಕೇವಲ ಸ್ಕ್ರೀನಿಂಗ್ ಮಾತ್ರ ಮಾಡ್ತಾರೆ. ಯಾವುದೇ ರೀತಿಯ ಕೊರೋನಾ ಟೆಸ್ಟ್ಗಳನ್ನು ಮಾಡೋದಿಲ್ಲ. ಏನು ತಪಾಸಣೆಗಳಿಗೆ ವಿಧಾನಗಳಿದೆ ಅದನ್ಯಾವುದನ್ನು ಕೂಡ ಅಲ್ಲಿ ಅನುಸರಣೆ ಮಾಡೋದಿಲ್ಲ. ಕೇವಲ ಸ್ಕ್ರೀನಿಂಗ್ ಮಾತ್ರ ಮಾಡಿ ಪ್ರಯಾಣಿಕರನ್ನ ಕಳುಹಿಸಿಕೊಡಲಾಗುವಂಥದ್ದು. ಆದರೆ ಮುಂದಿನ ವಿಮಾನದ ಪ್ರಯಾಣಿಕರ ಕಂಪ್ಲೀಟ್ ಟೆಸ್ಟ್ ಅನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳು. ಅದಕ್ಕಾಗಿ ಆ ಬಗ್ಗೆ ಸರ್ಕಾರದ ಜೊತೆಗೆ ಕೂಡ ನಾವು ಮಾತುಕತೆಯನ್ನ ಮಾಡ್ತೇವೆ. ಅಂದ್ರೆ ವಿದೇಶದಿಂದ ಅವರು ವಿಮಾನಕ್ಕೆ ಹತ್ತುವಂತಹ ಸಂದರ್ಭದಲ್ಲಿ ಕೂಡ ಅವರ ಒಂದು ತಪಾಸಣೆಯನ್ನ ಮಾಡಬೇಕು, ಟೆಸ್ಟ್ಗಳನ್ನ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಪತ್ರವನ್ನ ಬರೀತೇವೆ, ಸರ್ಕಾರದ ಜೊತೆಗೆ ಮಾತುಕತೆಯನ್ನ ಮಾಡ್ತೇವೆ ಎನ್ನುವಂತಹ ವಿಚಾರಗಳನ್ನ ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸೊ ಇದೀಗ ಒಟ್ಟು 125 ಮಂದಿ ಮಂಗಳೂರಿನಲ್ಲಿ ಕ್ವಾರಂಟೈನ್ ನಲ್ಲಿ ಇದ್ದಾರೆ. ಮಂಗಳೂರು ನಗರದ 10 ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಗಳನ್ನ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಕೊಟ್ಟಿದ್ದಾರೆ. ಮುಖ್ಯವಾಗಿ ಈಗ ಮತ್ತೊಂದು ವಿಮಾನ ಕೂಡ ಬರ್ತಾ ಇದೆ ಮೇ 18ಕ್ಕೆ. ಸೊ ಆ ಸಂದರ್ಭದಲ್ಲಿ ಎಲ್ಲಾ ಪ್ರಯಾಣಿಕರ ಟೆಸ್ಟ್ ಅನ್ನು ಮಾಡುವ ಹಾಗೆ ನಾವು ಕ್ರಮವನ್ನ ತೆಗೆದುಕೊಳ್ಳುವಂತೆ ಸರ್ಕಾರದ ಜೊತೆಗೆ ಮಾತುಕತೆಯನ್ನ ಮಾಡ್ತೇವೆ ಎನ್ನುವಂತಹ ವಿಚಾರಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು. ಎಸ್, ಇದು ಒಂದು ಸಮಾಧಾನಕರ ವಿಚಾರ. ಸಾಕಷ್ಟು ಆತಂಕ ಮೂಡಿತ್ತು. ಏನೋ ದುಬೈನಿಂದ ಬಂದಿರುವಂತಹ ಪ್ರಯಾಣಿಕರಿದ್ರು, ಆ ಪೈಕಿ 38 ಮಂದಿ ಗರ್ಭಿಣಿಯರಿದ್ರು. ಅವರಿಗೇನಾದ್ರೂ ಸೋಂಕು ತಗುಲಿದ್ರೆ ಹೇಗೆ ಎನ್ನುವಂತಹ ಆತಂಕಗಳು ಎದುರಾಗಿತ್ತು. ಸೊ ಆ ನಿಟ್ಟಿನಲ್ಲಿ ಸಮಾಧಾನಕರ ವಿಚಾರ ಇದೀಗ ಬಹಿರಂಗಗೊಂಡಿರುವಂತದ್ದು. ಏನು 38 ಮಂದಿ ಗರ್ಭಿಣಿಯರು ಬಂದಿದ್ರು, ಅವರಲ್ಲಿ ಯಾರಿಗೂ ಕೂಡ ಪಾಸಿಟಿವ್ ಕಂಡು ಬಂದಿಲ್ಲ ಎನ್ನುವಂತಹ ವಿಚಾರಗಳನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ದುಬೈನಿಂದ ಬಂದಿರುವಂತಹ 15 ಮಂದಿಯಲ್ಲಿ ಏನೋ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಅದರಲ್ಲಿ ಯಾರು ಕೂಡ ಗರ್ಭಿಣಿಯರು ಇಲ್ಲ ಅನ್ನುವಂತಹ ವಿಚಾರಗಳು. ಆದರೆ ಒಂದೇ ಫ್ಯಾಮಿಲಿಯಲ್ಲಿ 3 ಮಂದಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂತದ್ದು. 45 ವರ್ಷ ಪ್ರಾಯದ ಪುರುಷ, 33 ವರ್ಷದ ಮಹಿಳೆ ಆತನ ಹೆಂಡತಿ ಮತ್ತು 6 ವರ್ಷದ ಮಗುವಿಗೆ ಸೋಂಕು ದೃಢಪಟ್ಟಿರುವಂತದ್ದು ಇವತ್ತು ಬಂದಿರುವಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಅಥವಾ ರಿಪೋರ್ಟ್ ನಲ್ಲಿ. ಆದರೆ ಇದರಲ್ಲಿ 15 ಮಂದಿ ಇದ್ದಾರೆ, ಅದರಲ್ಲಿ ಯಾರು ಕೂಡ ಗರ್ಭಿಣಿಯರು ಇಲ್ಲ. ಇದು ಒಂದು ಸಮಾಧಾನಕರ ವಿಚಾರ, ನಾವೆಲ್ಲರೂ ಕೂಡ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು. ಇನ್ನು 125 ಜನರ ಸ್ವಾಬ್ ಟೆಸ್ಟ್ ನ ರಿಸಲ್ಟ್ ಬಂದಿದೆ. ಈಗ ಒಂದು ಇಂಟರ್ವಲ್ ನಲ್ಲಿ ಈಗ ಟೆಸ್ಟ್ ಮಾಡಲಾಗಿದೆ. ಇನ್ನು 12ನೇ ದಿನದಂದು ಮತ್ತೊಮ್ಮೆ ಸ್ವಾಬ್ ಟೆಸ್ಟ್ ಅನ್ನ ನಾವು ಮಾಡ್ತೇವೆ. ಆ ಸಂದರ್ಭದಲ್ಲಿ ಇನ್ನಿತರ ಪಾಸಿಟಿವ್ ಪ್ರಕರಣಗಳು ಕಂಡು ಬರುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಸೊ ಇದೀಗ ಒಂದೇ ಕುಟುಂಬದ 3 ಸೋಂಕಿಗೆ ತುತ್ತಾಗಿದ್ದಾರೆ ದುಬೈನಿಂದ ಬಂದಿರುವಂತವರು. ಆದ್ರೆ ಇದರಲ್ಲಿ ಯಾರು ಕೂಡ ಗರ್ಭಿಣಿಯರು ಇಲ್ಲ. ಇದು ಒಂದು ಸಮಾಧಾನಕರ ವಿಚಾರ. ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಅದು ನೋಡಬೇಕಾಗುತ್ತೆ. ಬಿಕಾಸ್ ಕೆಲವರು 5 people ಆರ್ ಅಬೌವ್ 60 years ಆಫ್ ಏಜ್. ಒಬ್ಬರು 65 ವರ್ಷ, 69 ವರ್ಷ, 71, 76, 81. ಸೊ 5 ಜನ ಅಬೌವ್ 60 years ಆಫ್ ಏಜ್ ಇದ್ದಾರೆ ಪಾಸಿಟಿವ್ ಪೇಷಂಟ್ಸಲ್ಲಿ.
ಕೆಲವರು ದಿ ಎಂಟೈರ್ ಫ್ಯಾಮಿಲೀಸ್ ಅಫೆಕ್ಟೆಡ್ ಆಗಿದೆ, ಕೆಲವರಲ್ಲಿ ಇಲ್ಲ. ಸೊ ನಾವು ನೋಡ್ಬೇಕು. ಎಂಟೈರ್ ಫ್ಯಾಮಿಲಿ ಅಫೆಕ್ಟ್ ಆಗಿರೋದು ಒಂದು ಕೇಸ್ ಆ ಥರ ಸಿಕ್ಕಿದೆ ನಮಗೆ. ಅಪ್ಪ ಅಮ್ಮ ಮಕ್ಕಳು 3 ಜನದೊಂದು ಇಲ್ಲ, ಈ 15ರಲ್ಲಿ ಇಲ್ಲ. ಅದು ನೋಡಬೇಕಾಗುತ್ತೆ. ಎಸ್, ಈ ನಡುವೆ ಇವತ್ತು ಏನು 16 ಪ್ರಕರಣಗಳು ಪತ್ತೆಯಾಗಿದೆ. ಇದರಲ್ಲಿ 15 ಪ್ರಕರಣಗಳು ದುಬೈನಿಂದ ಬಂದಂತಹ ಪ್ರಯಾಣಿಕರಲ್ಲಿ ಕಂಡು ಬಂದಿದ್ರೆ, ಒಂದು ಪ್ರಕರಣ ಕಂಡು ಬಂದಿರುವಂತದ್ದು ಮಂಗಳೂರು ನಗರ ವ್ಯಾಪ್ತಿಯಲ್ಲಿ, ಅಂದ್ರೆ ಸುರತ್ಕಲ್ ಗುಡ್ಡೆಕೊಪ್ಪಲ ನಿವಾಸಿ 68 ವರ್ಷದ ಮಹಿಳೆ ಈಗ ಸೋಂಕಿಗೆ ತುತ್ತಾಗಿರುವಂತದ್ದು. ಅಂದ್ರೆ ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಆಕೆ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ತಿಳಿದು ಬಂದಿತ್ತು. ಅಂದ್ರೆ ಇದು ಮತ್ತೊಂದು ಗೊಂದಲಕ್ಕೆ ಕಾರಣವಾಗಿದೆ. ಅವರಿಗೆ ಹೇಗೆ ಸೋಂಕು ತಗುಲಿರಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯನ್ನ ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ಸೋಂಕಿತ ಪ್ರಕರಣಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಆ ಪ್ರದೇಶವನ್ನ ಸೀಲ್ ಡೌನ್ ಮಾಡಲಾಗುತ್ತೆ. ನಿಗದಿತ ಏರಿಯಾವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಿ ಆ ಭಾಗದ ಯಾವ ಮನೆಯವರಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಗಡೆ ಬರುವಂತಹ ಅವಕಾಶಗಳನ್ನ ನಿರಾಕರಣೆ ಮಾಡಲಾಗುತ್ತೆ. ಅದರ ಜೊತೆಗೆ 5 ಕಿಲೋಮೀಟರ್ ಸರೌಂಡಿಂಗ್ಸ್ ಅನ್ನ ಬಫರ್ ಝೋನ್ ಅಂತ ಘೋಷಣೆ ಮಾಡಿ ಅಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಸೊ ಇಲ್ಲೂ ಕೂಡ ಈಗ ಅದೇ ರೀತಿಯ ಸೀಲ್ ಡೌನ್ ನ ಪ್ರಕ್ರಿಯೆಗೆ ಜಿಲ್ಲಾಡಳಿತದಿಂದ ಸಿದ್ಧತೆಗಳು ನಡೀತಾ ಇದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಬಹುಶಃ ಇದು ಒಂದು ದೊಡ್ಡ ಸವಾಲು. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಅಂದ್ರೆ ಆ ಭಾಗದಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರಲಿಲ್ಲ. ಸೊ ಯಾವ ಹಿನ್ನೆಲೆಯಿಂದ ಆಕೆಗೆ ಸೋಂಕು ತಗುಲಿರಬಹುದು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿ ಈಗ ಜಿಲ್ಲಾಡಳಿತವನ್ನ ಕಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ವ್ಯಾಪಕವಾಗಿ ಒಂದು ಹಿನ್ನೆಲೆಯನ್ನ ತಿಳಿದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಎನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬಹುದಾಗಿದೆ.
ಎಸ್, ದುಬೈ ಏರ್ಲಿಫ್ಟ್ನ ಆಘಾತ ಉಡುಪಿ ಜಿಲ್ಲೆಗೂ ಕೂಡ ತಟ್ಟಿದೆ ಎನ್ನುವಂತಹ ವಿಚಾರವನ್ನು ನಾವು ಗಮನಿಸಬಹುದು. ಉಡುಪಿ ಜಿಲ್ಲೆಯಲ್ಲೂ ಕೂಡ 5 ಈಗ ಸೋಂಕಿಗೆ ತುತ್ತಾಗಿದ್ದಾರೆ. 5 ಕೂಡ ದುಬೈನಿಂದ ವಾಪಸ್ ಆಗಿರುವಂತವರು. ಏನು ಉಡುಪಿ ಈಗ ಗ್ರೀನ್ ಝೋನ್ ನಲ್ಲಿ ಗುರುತಿಸಿಕೊಂಡಿತ್ತು, ಅನೇಕ ಚಟುವಟಿಕೆಗಳು ಅಲ್ಲಿ ಮತ್ತೆ ಕಾರ್ಯಾರಂಭವನ್ನ ಕೂಡ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ದುಬೈನಿಂದ ಬಂದಿರುವಂತಹ 5 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿರುವಂತಹ ವಿಚಾರಗಳು ಉಡುಪಿ ಜಿಲ್ಲೆಯ ಮೇಲೆ ಮುಂದಕ್ಕೆ ಏನು ಪರಿಣಾಮಗಳನ್ನು ಉಂಟು ಮಾಡಬಹುದು ಎನ್ನುವಂತಹ ಚರ್ಚೆಯನ್ನ ಕೂಡ ಹುಟ್ಟು ಹಾಕಿದೆ. ಒಟ್ಟು 5 ಮಂದಿಯಲ್ಲಿ ಈಗ ಪಾಸಿಟಿವ್ ಕಂಡು ಬಂದಿರುವಂತದ್ದು. ಅಂದ್ರೆ ಪೇಷಂಟ್ ನಂಬರ್ 1028, 52 ವರ್ಷದ ಗಂಡು. ಪೇಷಂಟ್ ನಂಬರ್ 1029, 31 ವರ್ಷದ ಪುರುಷ. ಪೇಷಂಟ್ ನಂಬರ್ 1030, 33 ವರ್ಷದ ಮಹಿಳೆ. ಪೇಷಂಟ್ ನಂಬರ್ 1031, 38 ವರ್ಷದ ಮಹಿಳೆ. ಅದೇ ರೀತಿ ಪೇಷಂಟ್ ನಂಬರ್ 1032, 37 ವರ್ಷದ ಪುರುಷನಲ್ಲಿ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಎಲ್ಲರೂ ಕೂಡ ದುಬೈನಿಂದ ಉಡುಪಿ ಜಿಲ್ಲೆಗೆ ಆಗಮಿಸಿದವರು. ದುಬೈನಿಂದ ಉಡುಪಿಗೆ ಒಟ್ಟು 52 ಜನರು ಬಂದಿದ್ರು. ಅಂದ್ರೆ ಮೇ 12ರಂದು ಮಂಗಳೂರಿಗೆ ಬಂದಿರುವಂತಹ ವಿಮಾನದ ಮೂಲಕ 3 ಜಿಲ್ಲೆಗಳ ಒಟ್ಟು 170ಕ್ಕೂ ಅಧಿಕ ಮಂದಿ ಬಂದಿದ್ರು. ಅದರಲ್ಲಿ ದುಬೈನಿಂದ ಉಡುಪಿಗೆ ಬಂದವರ ಸಂಖ್ಯೆ 52. ಮಂಗಳೂರು ವಿಮಾನ ನಿಲ್ದಾಣದ ಮೂಲಕ ಸೋಂಕಿತರು ಬಂದಿದ್ರು. ಎಲ್ಲರ ಗಂಟಲ ದ್ರವದ ಮಾದರಿಯನ್ನ ಸಂಗ್ರಹ ಮಾಡಿ ಮಂಗಳೂರಿನ ಕೋವಿಡ್-19 ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಇನ್ನು ಬಂದಿರುವಂತವರನ್ನ ಉಡುಪಿಯ ವಿವಿಧ ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಉಡುಪಿಯ ಇದೀಗ ಕೋವಿಡ್ ಆಸ್ಪತ್ರೆಗೆ ಕ್ವಾರಂಟೈನ್ ಆಗಿದ್ದ ಸೋಂಕಿತರನ್ನ ಉಡುಪಿಯ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಇದೀಗ ಜಿಲ್ಲಾಡಳಿತದಿಂದ ಆಗ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ಗಳು ಸಿಗ್ತಾ ಇದೆ. ಎಸ್, ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಸಂತೋಷ್. ಹಲೋ ಸಂತೋಷ್. ಹಲೋ 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 ಸಂತೋಷ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಸ್, ಅಂದ್ರೆ ಗ್ರೀನ್ ಝೋನ್ ನಲ್ಲಿ ಗುರುತಿಸಿಕೊಂಡಿದ್ದಂತಹ ಜಿಲ್ಲೆಗೆ 47 ದಿನಗಳ ಬಳಿಕ 5 ಪಾಸಿಟಿವ್ ಪ್ರಕರಣಗಳ ಮೂಲಕ ಆಘಾತ ಎದುರಾಗಿದೆ. ಸೊ ಏನು ಈಗ ಮುಂದಿನ ಕತೆ ಏನು ಅನ್ನುವಂಥದ್ದು ಉಡುಪಿಗೆ ಸಂಬಂಧಪಟ್ಟ ಹಾಗೆ. ಹಲೋ ಹಲೋ ಎಸ್, ತಾಂತ್ರಿಕ ಕಾರಣದಿಂದ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ. ಮತ್ತೊಮ್ಮೆ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನಗಳನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಉಡುಪಿಗೆ ಸಂಬಂಧಪಟ್ಟ ಹಾಗೆ ಈಗ ನಿರಾಳತೆ ಇತ್ತು. ಎಲ್ಲರೂ ಕೂಡ ನಿರಾಳರಾಗಿದ್ರು. ನಮಗೇನು ಹೆಚ್ಚಿನ ಅಪಾಯ ಇಲ್ಲ ಎನ್ನುವಂತಹ ಒಂದು ಭಾವನೆ ಜನರಲ್ಲಿತ್ತು. ಗ್ರೀನ್ ಝೋನ್ ನಲ್ಲಿ ಕೂಡ ಗುರುತಿಸಿಕೊಂಡಿತ್ತು ರಾಜ್ಯ ಸರ್ಕಾರದ ಒಂದು ಮಾರ್ಗಸೂಚಿಯ ಅನ್ವಯ. ಹೀಗಾಗಿ ನಾವು ಸೇಫ್ ಆಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಬಸ್ ಸಂಚಾರ ಕೂಡ ಅಲ್ಲಿ ಆರಂಭಗೊಂಡಿತ್ತು ಅನ್ನುವಂಥ ವಿಚಾರವನ್ನ ನೋಡಿದ್ವಿ. ಆದರೆ ವಿದೇಶದಿಂದ ಬಂದಿರುವಂತವರಲ್ಲಿ ಸೋಂಕಿನ ಪ್ರಕರಣಗಳು ಕಂಡು ಬರಬಹುದು ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 2 ಜಿಲ್ಲೆಗಳನ್ನ ತಟ್ಟಬಹುದು ಅನ್ನುವಂಥ ನಿರೀಕ್ಷೆಗಳಿರಲಿಲ್ಲ. ಸೊ ದಕ್ಷಿಣ ಕನ್ನಡ ಮತ್ತು ಉಡುಪಿ 2 ಜಿಲ್ಲೆಗಳಿಗೆ ಇವತ್ತು ಭಾರಿ ಆಘಾತ ಎದುರಾಗಿರುವಂತಹ ವಿಚಾರವನ್ನ ನಾವು ನೋಡ್ತಾ ಇದ್ದೇವೆ. ಉಡುಪಿಯಲ್ಲಿ 5 ಪ್ರಕರಣಗಳು ಪತ್ತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದೇಶದಿಂದ ಬಂದವರಲ್ಲಿ 15 ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಎಸ್, ಸಂತೋಷ್ ಈಗ ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಹಲೋ ಸಂತೋಷ್. ಧ್ವನಿ ಕೇಳಿಸ್ತಾ ಇದೆಯಾ ಸಂತೋಷ್? ಎಸ್, ಅಂದ್ರೆ 47 ದಿನಗಳ ಬಳಿಕ ಉಡುಪಿಗೆ ಎದುರಾಗಿರುವಂತಹ ಆಘಾತ ಏನಿದೆ, ಹೆಚ್ಚಿನ ಡೀಟೇಲ್ಸ್ ಅಂತ? ಹೌದು, ಈಗಾಗಲೇ ಏನು ಗ್ರೀನ್ ಝೋನ್ ಅಲ್ಲಿ ಉಡುಪಿ ಜಿಲ್ಲೆ ಇರುವಂತದ್ದು. ಆದ್ರೆ ಸುಮಾರು 47 ದಿನಗಳ ಬಳಿಕ ಏನು ಇಲ್ಲಿ ಕೊರೋನಾ ಮೊದಲು 3 ಪಾಸಿಟಿವ್ ಪತ್ತೆ ಆದ ನಂತರ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು ಮತ್ತು ಯಾವುದೇ ರೀತಿ ಸಾರ್ವಜನಿಕರಲ್ಲಿ ಒಂದು ಕೊರೋನಾ ಹಬ್ಬದಂತೆ ಒಂದು ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಆದ್ರೆ ಇದೀಗ ದುಬೈನಿಂದ ಏರ್ಲಿಫ್ಟ್ ಆದ ನಂತರ ಈ ಒಂದು ಉಡುಪಿಯಲ್ಲಿ 47 ದಿನಗಳ ಬಳಿಕ ಒಂದು ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂತ ಒಟ್ಟು 5 ಮಂದಿಯಲ್ಲಿ ಈಗ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಏನು ಮೊನ್ನೆ ಅಷ್ಟೇ ಈ ಒಂದು ವಿಮಾನ ಇಲ್ಲಿ ಮೇ 13ರಂದು ದುಬೈನಿಂದ ಉಡುಪಿಗೆ ಒಟ್ಟು 49 ಜನ ವಾಪಸ್ಸಾಗಿದ್ರು. ಅದರಲ್ಲಿ 47 ಮಂದಿಯ ಏನು ಗಂಟಲ ದ್ರವವನ್ನ ವರದಿಯಾಗಿ ಕಳಿಸಲಾಗಿತ್ತು. ಅದರಲ್ಲಿ 47 ಮಂದಿಯದ್ದು ಈಗಾಗಲೇ ಬಂದಿದೆ, ಮತ್ತೆ ಇಬ್ಬರದ್ದು ಬರ್ಲಿಕ್ಕೆ ಬಾಕಿ ಇರುವಂತದ್ದು. ಅದರಲ್ಲಿ ಅಷ್ಟು ಮಂದಿಯಲ್ಲಿ 5 ಮಂದಿಗೆ ಈಗ ಕೊರೋನಾ ಪಾಸಿಟಿವ್ ಬಂದಿದೆ. ಈಗಾಗಲೇ ಅವರಿಗೆ ಸೋಂಕಿತರಿಗೆ ಕೋವಿಡ್ ಆಸ್ಪತ್ರೆ ಏನು TMA ಆಸ್ಪತ್ರೆ ಇದೆ, ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಕ ಡೈರೆಕ್ಟ್ ಅವರಿಗೆ ಹೋಟೆಲ್ ಮತ್ತು ಸರ್ಕಾರಿ ಕ್ವಾರಂಟೈನ್ ನಲ್ಲಿ
ಕ್ವಾರಂಟೈನ್ ಮಾಡಲಾಗಿತ್ತು. ಮುನ್ನೆಚ್ಚರಿಕೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗಿತ್ತು. ಆದ್ರಿಂದ ಅವರಿಗೆ ಈ ಒಂದು ರಿಪೋರ್ಟ್ ಬಂದ ಬಳಿಕ ತಕ್ಷಣ ಅವರನ್ನ ಕೋವಿಡ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಗೌತಮ್, ಎಸ್, ಅಂದ್ರೆ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಇವರ ವ್ಯವಸ್ಥೆಗಳು ಹೇಗಿತ್ತು? ಅಂದ್ರೆ ಪ್ರತ್ಯೇಕವಾಗಿ ವ್ಯವಸ್ಥೆಗಳನ್ನ ಮಾಡಲಾಗಿತ್ತ ಅಥವಾ ಒಂದು ಕೊಠಡಿಯಲ್ಲಿ ಇಂತಿಷ್ಟು ಜನ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಇರಿಸಲಾಗಿತ್ತಾ, ಹೇಗೆ ಅನ್ನುವಂತ ಸಂತೋಷ್, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ? ಗೌತಮ್, ಈಗ ಕ್ವಾರಂಟೈನ್ ಕೇಂದ್ರಗಳು ಅಂತ ಹೇಗೆ ಅಂತ ಹೇಳಿದ್ರೆ ಅದಕ್ಕೂ ಇಷ್ಟ ಡಿಸ್ಟೆನ್ಸ್ ಅಂತ ಇರ್ತದೆ ಮತ್ತು ಮನೆಯವರು ಯಾವುದೇ ರೀತಿಯಲ್ಲಿ ಸಂಪರ್ಕ ಮಾಡ್ಲಿಕ್ಕಿಲ್ಲ. ಅಂದ್ರೆ ಅವರು ಈಗ ಡೈರೆಕ್ಟ್ ಸರ್ಕಾರಿ ಕ್ವಾರಂಟೈನ್ ಆದ್ಮೇಲೆ ಅವರ ಸಂಬಂಧಿಕರಾಗ್ಲಿ ಅಥವಾ ಮನೆಯವರಾಗ್ಲಿ ಯಾರು ಕೂಡ ಅವರನ್ನ ಸಂಪರ್ಕಕ್ಕೆ ಬರಬಾರ್ದು ಮತ್ತು ಅವರನ್ನ ಆ ಒಂದು ಏನು ಕ್ವಾರಂಟೈನ್ ಕೇಂದ್ರಗಳಿಗೆ ಯಾವುದೇ ಕಾರಣಕ್ಕಾಗಿ ಅಲೌ ಮಾಡುದಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಒಂದೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು ಮತ್ತು ಏನು ಹೋಟೆಲ್ಗಳಲ್ಲಿ ಇವರು ಉಳಿದುಕೊಳ್ತಾರೆ, ಹೋಟೆಲ್ಗಳಲ್ಲೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇವೆ. ಅಂದ್ರೆ ಒಂದು ರೂಮ್ ಒಂದು ಕಡೆ ಆದ್ರೆ ಇನ್ನೊಂದು ರೂಮ್ ಇನ್ನೊಂದು ಕಡೆ, ಹಾಗೆ ಡಿಸ್ಟೆನ್ಸ್ ಗಳನ್ನ ಕೂಡ ಮೇಂಟೈನ್ ಮಾಡಲಾಗಿತ್ತು. ಮತ್ತೆ ಆಶಾ ಕಾರ್ಯಕರ್ತರು, ಡಾಕ್ಟರ್ಗಳೇ ಇವರ ಏನು ಅವರಿಗೆ ಏನು ಬೇಕು ಎನ್ನುವುದರ ಬಗ್ಗೆ ಅವರಿಗೆ ಸೂಕ್ತವಾದಂತಹ ಏನು ಅಗತ್ಯ ವಸ್ತುಗಳನ್ನ ಪೂರೈಸ್ತೀವಿ. ಅದು ಬಿಟ್ರೆ ಹೊರಗಡೆಯಿಂದ ಯಾವುದೇ ರೀತಿಯಂತಹ ಫುಡ್ಗಳು ಬೇರೆ ಯಾರು ಕುಟುಂಬದವರು ಕೊಡ್ಲಿಕ್ಕೆ ಇರಲಿಲ್ಲ. ಈ ಎಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಆದ್ರಿಂದ ಜಿಲ್ಲಾಧಿಕಾರಿಗಳು ಈಗ ಸ್ಪಷ್ಟಪಡಿಸಿದ್ದಾರೆ, ಜನರು ಯಾವುದೇ ರೀತಿಯಂತಹ ಆತಂಕ ಪಡಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಅವರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಪಬ್ಲಿಕ್ ಆಗಿ ಯಾರು ಅವರನ್ನ ಸಂಪರ್ಕ ಮಾಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂತಹ ಭಯ ಪಡಬೇಕಾಗಿಲ್ಲ ಎನ್ನುವಂತ ಹೇಳಿದ್ದಾರೆ. ಆದ್ರೂ ಕೂಡ ಉಡುಪಿ ಜಿಲ್ಲೆ ಏನು ಗ್ರೀನ್ ಝೋನ್ ನಲ್ಲಿತ್ತು, ಎಲ್ಲ ಆರ್ಥಿಕ ಚಟುವಟಿಕೆಗಳು ಆರಂಭ ಆಗಿತ್ತು. ಇನ್ನು ಮುಂದೆ ಯಾವ ರೀತಿ ಇನ್ನಷ್ಟು ಕೇಸುಗಳು ಬಂದ್ರೆ ಲಾಕ್ಡೌನ್ ಅಂತಹ ಇನ್ನಷ್ಟು ಏನು ಕಠಿಣ ಕ್ರಮಗಳನ್ನ ಕೈಗೊಳ್ತಾರೆ ಎನ್ನುವಂತಹ ಭಯ ಕೂಡ ಈಗ ಸಾರ್ವಜನಿಕರಲ್ಲಿ ಇರುವಂತದ್ದು. ಈಗಾಗಲೇ ಶಾಲಾ ಕಾಲೇಜುಗಳಿಗೆ ಆರಂಭ ಮಾಡ್ಲಿಕ್ಕೆ ಎನ್ನುವಂಥದ್ದು ಕೆಲವು ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಉಡುಪಿ ಜಿಲ್ಲೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಇದೊಂದು ಈ ಪ್ರಕರಣಗಳು ಸ್ವಲ್ಪ ಹಿನ್ನಡೆ ಆಗ್ಬಹುದು ಎನ್ನುವಂಥದ್ದು. ಎಸ್, ಅಂದ್ರೆ ಅದುವೇ ಪ್ರಶ್ನೆಗಳಿರುವಂತದ್ದು. ಈಗಾಗಲೇ ಗ್ರೀನ್ ಝೋನ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಆರಂಭಗೊಂಡಿದೆ, ಕೆಲವೊಂದು ಚಟುವಟಿಕೆಗಳು ಕೂಡ ನಡೀತಾ ಇದೆ. ಸೊ ಇದರ ಮೇಲೆ ಮತ್ತೆ ಪರಿಣಾಮಗಳು ಬೀರುವಂತಹ ಚಾನ್ಸಸ್ ಇದೆಯಾ? ಜಿಲ್ಲಾಡಳಿತ ಈ ಬಗ್ಗೆ ಏನಾದ್ರು ಹೇಳಿದ್ಯಾ ಅನ್ನುವಂಥದ್ದು ಇವರಿಗೆ? ಹೌದು, ಏನಂತ ಹೇಳಿದ್ರೆ ಈಗ ಸದ್ಯಕ್ಕೆ ಒಂದೇ ಏನು ಸಮಾಧಾನದ ವಿಚಾರ ಅಂತ ಹೇಳಿದ್ರೆ, ಇವರು ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬಂದ ಬಳಿಕ ಮಂಗಳೂರಿಂದ ಬಂದ ಬಳಿಕ ನೇರಾವತಿ ಅವರನ್ನ ಕ್ವಾರಂಟೈನ್ ಮಾಡಲಾಗಿದ್ದು ಮಂಗಳೂರಲ್ಲಿ ಅವರ ಗಂಟಲ ದ್ರವವನ್ನ ತೆಗೆದಿರುವಂತದ್ದು. ಸೊ ಅವರು ಸಾರ್ವಜನಿಕವಾಗಿ ಸಂಪರ್ಕಕ್ಕೆ ಬಂದಿಲ್ಲ. ಇದೊಂದು ಒಂದು ಸಮಾಧಾನದ ವಿಚಾರ ಬಿಟ್ರೆ, ಆದ್ರೂ ಕೂಡ ಈಗ ಗ್ರೀನ್ ಝೋನ್ ನಲ್ಲಿ ಇರುವಂತಹ ಉಡುಪಿ ನಂತರ ಮತ್ತೆ ಎಲ್ಲೋ ಝೋನ್ಗೆ ಹೋಗುತ್ತೆ, ಮತ್ತೆ ಕೇಸ್ ಜಾಸ್ತಿ ಆದ್ರೆ ರೆಡ್ ಝೋನ್ ಹೋಗುತ್ತೆ. ರೆಡ್ ಝೋನ್ ಬಂದ ಮೇಲೆ ಲಾಕ್ ಡೌನ್ ನಂತಹ ಕಠಿಣ ಕ್ರಮಗಳನ್ನ ಕೇಂದ್ರ ಸರ್ಕಾರ ಒಂದು ಪ್ರದೇಶಕ್ಕೆ ಹೇರಿಕೆ ಮಾಡ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಲಾಕ್ಡೌನ್ ಅಂತಹ ಕ್ರಮಗಳನ್ನ ಕೈಗೊಂಡ್ರೆ ಮತ್ತೆ ಬಸ್ ಸಂಚಾರ ಇರುವಂತದ್ದು, ಕೆಲವೊಂದು ಈಗ ಏನು ಆರಂಭ ಆಗಿರುವಂತಹ ಆರ್ಥಿಕ ಚಟುವಟಿಕೆಗಳು, ಅಂಗಡಿ ಮುಂಗಟ್ಟುಗಳು ಖಂಡಿತ ಬಂದಾಗ್ಬೋದು. ಏನು ಮೊದಲಾಗಿ ನಿಂತು 11 ಗಂಟೆ ತನಕ ಏನು ಮಾತ್ರ ತನಕ ಅವಕಾಶ, ಸಾರ್ವಜನಿಕ 7 ರಿಂದ 11 ಅಂತಹ ಕಠಿಣ ಪರಿಸ್ಥಿತಿಗಳು ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಗೌತಮ್, ಎಸ್, ಅಂದ್ರೆ ಈಗ ನಾವು ಗಮನಿಸಿದ್ರೆ ಈಗ ಮತ್ತೆ ಮೇ 18ಕ್ಕೆ ಮತ್ತೊಂದು ಫ್ಲೈಟ್ ಬರ್ತಾ ಇದೆ ವಿದೇಶದಿಂದ. ಸೊ ಅಲ್ಲಿ ಈಗ ಉಡುಪಿಯಿಂದ ಉಡುಪಿಗೆ ಬರುವಂತವ್ರು ಯಾರಾದ್ರೂ ಇದ್ದಾರೆ? ಇದರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗಿದೆಯಾ ಅನ್ನುವಂಥದ್ದು ಸಂತೋಷ್? ಈಗ ಗೌತಮ್, ಇದರ ಬಗ್ಗೆ ಮಾಹಿತಿ ಇಲ್ಲ. ಈಗಾಗಲೇ ಸುಮಾರು 900ರಷ್ಟು ಮಂದಿ ಈಗಾಗಲೇ ಉಡುಪಿ ಜಿಲ್ಲೆಗೆ ಆಗಮಿಸಿದ್ದಾರೆ. ಅದು ಕೂಡ ಹೊರ ಜಿಲ್ಲೆಯವರು, ಹೆಚ್ಚಿನವರು ಮುಂಬೈನಿಂದ ಬಂದವರಾಗಿದೆ ಮತ್ತು ಬೇರೆ ಬೇರೆ ತೆಲಂಗಾಣ, ದೆಹಲಿ, ಈಗ ಪಶ್ಚಿಮ ಬಂಗಾಳ, ಹೀಗೆ ಬೇರೆ ಬೇರೆ ಪ್ರದೇಶಗಳಿಂದ ಅವರು ಬಂದಿದ್ದಾರೆ. ಅವರನ್ನು ಕೂಡ ಕ್ವಾರಂಟೈನ್ ಕೂಡ ಮಾಡಲಾಗಿದೆ. ಇನ್ನೂ ಕೂಡ ಏರ್ ಲಿಫ್ಟ್ ಆಗುವಂತಹ ಸಾಧ್ಯತೆ ಮತ್ತೆ ಇನ್ನಷ್ಟು ಹೆಚ್ಚು ಜನರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅಂದ್ರೆ ದುಬೈನಲ್ಲಿ ಸಿಲುಕಿಕೊಂಡಿರುವಂತಹ ಏನು ದೇಶದ ವಾಸಿಗಳನ್ನ ಅವರನ್ನು ಕರೆದುಕೊಂಡು ಬರುವಂತಹ ಕೆಲಸಗಳು ಈಗಾಗಲೇ ನಡೀತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಉಡುಪಿಗೂ ಕೂಡ ಮತ್ತಷ್ಟು ಜನ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಇದರ ಗಂಭೀರ ಮುಂದೆ ಕೂಡ ಆಗ್ಬೋದು. ಅಂದ್ರೆ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೂ ಕೂಡ ಅಲ್ಲಿ ಅತಂತ್ರರಾಗಿರುವಂತಹ ಅವರನ್ನ ಏನು ಕರೆತರುವಂತಹ ಪ್ರಯತ್ನಗಳು ಕೂಡ ಸರ್ಕಾರ ಮಾಡ್ತಾ ಇದೆ ಮತ್ತು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಏನು ಈ ಎಲ್ಲ ಏನು ಪಾಸಿಟಿವ್ ಪ್ರಕರಣಗಳ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಪಬ್ಲಿಕ್ ಆಗಿ ಹರಡದಂತೆ, ಅಂದ್ರೆ ಕೊರೋನಾ ಯಾವುದೇ ರೀತಿಯಂತಹ ಸಾರ್ವಜನಿಕವಾಗಿ ಹರಡದಂತೆ ಕೂಡ ಕ್ರಮ ಕೈಗೊಳ್ಳುವಂತಹ ಏನು ಕ್ರಮಗಳನ್ನು ಕೈಗೊಂಡು ಮುಂದೆ ಏನು ಸರ್ಕಾರ ಕೂಡ ಈ ಬಗ್ಗೆ ಜಾಗೃತಿಯನ್ನ ವಹಿಸ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಉಡುಪಿಯಲ್ಲಿ
5 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರುವಂಥದ್ದು. ಎಲ್ಲರೂ ಕೂಡ ದುಬೈನಿಂದ ಬಂದಿರುವಂಥವರು. ಸೊ ಇದೀಗ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ. ಎಸ್, ಉಡುಪಿ ಜಿಲ್ಲೆಯಲ್ಲಿ ಈಗ 5 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿಗಳು ಮಾಧ್ಯಮಕ್ಕೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. 49 ಜನರ ಗಂಟಲು ದ್ರವದ ಮಾದರಿಯನ್ನ ಪರೀಕ್ಷೆಗಾಗಿ ಕಳುಹಿಸಲಾಗಿತ್ತು. ಈ ಪೈಕಿ 47 ವರದಿಗಳು ಈಗ ಕೈ ಸೇರಿದೆ. ಇನ್ನು 2 ಮಂದಿಯ ರಿಪೋರ್ಟ್ಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಎನ್ನುವಂತಹ ವಿಚಾರವನ್ನ ಉಡುಪಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸೋಂಕಿತರಲ್ಲಿ ಯಾರು ಕೂಡ ಗರ್ಭಿಣಿಯರು ಇಲ್ಲ. ಸೋಂಕಿತರಲ್ಲಿ 4 ಮಂದಿ ಹೋಟೆಲ್ಗಳಲ್ಲಿ ತಂಗಿದ್ರು, ಒಬ್ಬರು ಸರ್ಕಾರಿ ಕ್ವಾರಂಟೈನ್ ವ್ಯವಸ್ಥೆಯಲ್ಲಿ ಕ್ವಾರಂಟೈನ್ ಆಗಿದ್ರು ಅನ್ನುವಂಥ ವಿಚಾರಗಳು. ಸೊ ಎಲ್ಲ ಸೋಂಕಿತರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ನಾವು ಉಡುಪಿಯ ಕೋವಿಡ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಆರೋಗ್ಯ ಅಧಿಕಾರಿಗಳ ತುರ್ತು ಸಭೆಯನ್ನ ಕೂಡ ಕರೆಯಲಾಗಿದೆ ಎನ್ನುವಂಥ ವಿಚಾರಗಳನ್ನ ಇಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಹೇಳಿದ್ದಾರೆ. 5/2020 ಏನು ದುಬೈಯಿಂದ ಏನು ಫ್ಲೈಟ್ ಬಂತು IX 384 ಆ ಫ್ಲೈಟ್ನಲ್ಲಿ ನಮ್ಮ ಜಿಲ್ಲೆಗೆ 49 ಜನ ಆಗಮಿಸಿದ್ರು. ಅದರಲ್ಲಿ 49 ಜನರಿಗೆ ಟೆಸ್ಟ್ ಮಾಡಲಿಕ್ಕೆ ನಾವು ಮಂಗಳೂರಿಗೆ ಕಳಿಸಿದ್ದೀವಿ. ಅದರಲ್ಲಿ ರಿಪೋರ್ಟು ಬಂದಿದೆ. ಅದರಲ್ಲಿ 5 ಜನರಿಗೆ ಪಾಸಿಟಿವ್ ಇದೆ ಅಂತ ರಿಪೋರ್ಟ್ ಬಂದಿದೆ. ಅದರಲ್ಲಿ 3 ಜನ ಮೇಲ್ ಮತ್ತು 2 ಜನ ಫಿಮೇಲು. ಈಗಾಗಲೇ ನಾವು ಆರೋಗ್ಯ ಇಲಾಖೆ ಅಧಿಕಾರಿಗಳ ಎಲ್ಲರ ಸಭೆಯನ್ನು ಮಾಡಿದ್ದೇವೆ. ತಕ್ಷಣ ಅವರನ್ನು ಕೋವಿಡ್ ಆಸ್ಪತ್ರೆಗೆ TMA5 ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ತಕ್ಷಣ ಪ್ರಾರಂಭ ಮಾಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದೀವಿ. ಉಳಿದಂಥ ಎಲ್ಲರೂ ಏನು ಕ್ವಾರಂಟೈನಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಸಹ ನಾವು ಅಲ್ಲೇ ಉಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಅವರಿಗೆ ರೆಗ್ಯುಲರ್ ಆರೋಗ್ಯ ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎಸ್, ಉಡುಪಿ ಜಿಲ್ಲೆಯಲ್ಲೂ ಇದು ಸಮಾಧಾನದ ವಿಚಾರ. ಉಡುಪಿ ಜಿಲ್ಲೆಯಲ್ಲೂ ಕೂಡ ಬಂದಿರುವಂತಹ 5 ಪಾಸಿಟಿವ್ ಪ್ರಕರಣಗಳೇನಿದೆ ಅದರಲ್ಲಿ ಯಾರು ಕೂಡ ಗರ್ಭಿಣಿಯರು ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಯಾವ ಗರ್ಭಿಣಿಯರು ಕೂಡ ಸೋಂಕಿಗೆ ತುತ್ತಾಗಿಲ್ಲ ಎನ್ನುವಂತಹ ಸಮಾಧಾನಕರ ವಿಚಾರವನ್ನ ಎರಡೂ ಜಿಲ್ಲಾಡಳಿತಗಳು ಇದೀಗ ಸ್ಪಷ್ಟಪಡಿಸಿದೆ. ಇನ್ನು ಸೋಂಕಿತರು ಯಾರಿದ್ದಾರೋ ನೇರವಾಗಿ ಆಯಾ ಕೋವಿಡ್ ಆಸ್ಪತ್ರೆಗಳಿಗೆ ಈಗ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸಗಳು ಮುಂದುವರಿತಾ ಇದೆ.
5/2020 ಏನು ದುಬೈಯಿಂದ ಏನು ಫ್ಲೈಟ್ ಬಂತು IX 384 ಆ ಫ್ಲೈಟ್ನಲ್ಲಿ ನಮ್ಮ ಜಿಲ್ಲೆಗೆ 49 ಜನ ಆಗಮಿಸಿದ್ರು. ಅದರಲ್ಲಿ 49 ಜನರಿಗೆ ಟೆಸ್ಟ್ ಮಾಡಲಿಕ್ಕೆ ನಾವು ಮಂಗಳೂರಿಗೆ ಕಳಿಸಿದ್ದೀವಿ. ಅದರಲ್ಲಿ ರಿಪೋರ್ಟು ಬಂದಿದೆ. ಅದರಲ್ಲಿ 5 ಜನರಿಗೆ ಪಾಸಿಟಿವ್ ಇದೆ ಅಂತ ರಿಪೋರ್ಟ್ ಬಂದಿದೆ. ಅದರಲ್ಲಿ 3 ಜನ ಮೇಲ್ ಮತ್ತು 2 ಜನ ಫಿಮೇಲು. ಈಗಾಗಲೇ ನಾವು ಆರೋಗ್ಯ ಇಲಾಖೆ ಅಧಿಕಾರಿಗಳ ಎಲ್ಲರ ಸಭೆಯನ್ನು ಮಾಡಿದ್ದೇವೆ. ತಕ್ಷಣ ಅವರನ್ನು ಕೋವಿಡ್ ಆಸ್ಪತ್ರೆಗೆ TMFI ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅವ್ರಿಗೆ ಟ್ರೀಟ್ಮೆಂಟ್ ತಕ್ಷಣ ಪ್ರಾರಂಭ ಮಾಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದೀವಿ. ಉಳಿದಂಥ ಎಲ್ಲರನ್ನೂ ಏನು ಕ್ವಾರಂಟೈನಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಸಹ ನಾವು ಅಲ್ಲೇ ಉಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಅವರಿಗೆ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಮಾಜಿ ಸಚಿವ ರಮಾನಾಥ್ ರೈ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಕಾರ್ಮಿಕರಿದ್ದಾರೆ. ಕಾರ್ಮಿಕರನ್ನ ನಾವು ದೇಶದ ಬೆನ್ನೆಲುಬು ಅಂತಾನೆ ಹೇಳಬಹುದು. ಅಂತಹ ಅಂತಾರಾಜ್ಯ ವಲಸೆ ಕಾರ್ಮಿಕರು ಯಾರಿದ್ದಾರೋ ಅವರಿಗೆ ಸ್ಪಂದಿಸುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮಾಡಿಲ್ಲ. ಹೊರ ರಾಜ್ಯಕ್ಕೆ ಹೋಗೋದಿಕ್ಕೆ ರೈಲು ವ್ಯವಸ್ಥೆ ಇದೆ ಅಂತ ನಗರದತ್ತ ಬಂದವರು ವ್ಯವಸ್ಥೆಗಳೇ ಇಲ್ಲದೆ ವಾಪಸ್ ಹೋಗಿರುವಂತಹ ಘಟನೆಗಳಾಗಿದೆ. ಕಾರ್ಮಿಕರ ನೋವಿಗೆ ಸ್ಪಂದಿಸಿದಂತಹ ಸರ್ಕಾರ ಸಾಮಾಜಿಕ ಅಂತರವನ್ನು ಅವರು ಕಾಪಾಡಿಕೊಳ್ತಾ ಇಲ್ಲ ಅಂತ ಆರೋಪವನ್ನ ಮಾಡುತ್ತೆ. ಆದರೆ ಜೀವ ಇದ್ರೆ ತಾನೇ ಸಾಮಾಜಿಕ ಅಂತರ ಸೇರಿದಂತೆ ಇತರ ವಿಚಾರಗಳ ಬಗ್ಗೆ ಗಮನ ಹರಿಸೋದಿಕ್ಕೆ ಸಾಧ್ಯ ಎನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಾವನ್ನಪ್ಪಿದ್ದಾರೆ. ಕೋವಿಡ್-19 ಕೊರೋನಾ ಸೋಂಕು ಜಗತ್ತಿನ ಎಲ್ಲ ದೇಶಗಳಲ್ಲಿ ಹಬ್ಬಿತ್ತು. ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ಜನ ಸೋಂಕು ತಗುಲಿದವರಿದ್ದಾರೆ. ಅನೇಕ ಜನ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಈ ಕೊರೋನಾ ಸೋಂಕಿನ ಪರಿಣಾಮ ಯುರೋಪಿನ ದೇಶ ಇನ್ನಿತರ ದೇಶಗಳಿಂದ ಭಿನ್ನವಾಗಿದ್ದು ಸ್ವಲ್ಪ ನಮ್ಮ ದಕ್ಷಿಣ ಏಷ್ಯಾದಲ್ಲಿ ಪರಿಣಾಮ ಅಷ್ಟು ಜೋರಾಗಿಲ್ಲ. ಒಂದು ಲೆಕ್ಕದಲ್ಲಿ ನಮ್ಮ ಸುತ್ತಮುತ್ತಲಿನ ದೇಶಗಳನ್ನೆಲ್ಲ ನಾವು ಹೋಲಿಕೆ ಮಾಡಿದ್ದೇವೆ. ಆದರೂ ಕೂಡ ಈ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ಭಾರತ. 130 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ. ನಮ್ಮಲ್ಲಿ ಕೊರೋನಾ ಸೋಂಕು ತಗುಲಿದವರು ಇಲ್ಲಿವರೆಗೆ 81,970 ಜನ ಕೊರೋನಾ ಸೋಂಕು ತಗುಲಿದವರಿದ್ದಾರೆ. ಅದರಲ್ಲಿ 2,649 ಮಂದಿ ಸಾವನ್ನಪ್ಪಿದ್ದಾರೆ. ನಮ್ಮ ಜಿಲ್ಲೆ ಸಂಪೂರ್ಣ ಸಾಕ್ಷರತೆಯನ್ನು ಪಡೆದಂಥ ಜಿಲ್ಲೆ. ವಿದೇಶದಲ್ಲಿರ್ತಕ್ಕಂಥವರು ಹೆಚ್ಚು ಜನ ಇರ್ತಕ್ಕಂಥ ಜಿಲ್ಲೆ. ಈ ಕೊರೋನಾ ಸೋಂಕು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ 5 ಜನ ಸಾವನ್ನಪ್ಪಿದ್ದಾರೆ. ಸೋಂಕು ತಗುಲಿದವರು ಅನೇಕ ಜನ ಇದ್ದಾರೆ. ಕೊರೋನಾ ಸೋಂಕಿನಿಂದ ಸಾವಿಗೀಡಾದಂಥ ಎಲ್ಲರಿಗೂ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿ ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸತಕ್ಕ ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಜಿಲ್ಲೆಯಲ್ಲಿ ಈ ಸೋಂಕಿನ ವಿರುದ್ಧದ ಹೋರಾಟದಲ್ಲಿ ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಸ್ವಯಂ ಸೇವಾ ಸಂಸ್ಥೆಗಳು, ಸಾರ್ವಜನಿಕರು, ಮಾಧ್ಯಮದ ಸ್ನೇಹಿತರು
ನಾವು ಎಲ್ಲರೂ ಕೂಡ ನಮ್ಮ ಪಕ್ಷದ ವತಿಯಿಂದಲೂ ಕೂಡ ನಮ್ಮ ಶಕ್ತಿ ಮೀರಿ ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಮಾಜಿ ಶಾಸಕರುಗಳು ಕೂಡ ಅವರವರ ಕ್ಷೇತ್ರದಲ್ಲಿ ಶಕ್ತಿ ಮೀರಿ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಕೆಲವಾರು ಸಮಸ್ಯೆಗಳನ್ನ ಈ ಕೊರೋನಾ ಸೋಂಕಿನಿಂದಾಗಿ ಅದನ್ನು ಸಂಪೂರ್ಣ ನಿಯಂತ್ರಣ ಮಾಡತಕ್ಕಂಥ ಕೆಲಸದಲ್ಲಿ ಈ ಜಿಲ್ಲೆಯಲ್ಲಿ ಸಮನ್ವಯತೆಯ ಕೊರತೆಯನ್ನು ನಾನು ಅಧಿಕಾರಿ ಮಟ್ಟದಲ್ಲಿ ಬಹುಶಃ ಅಧಿಕಾರಿಗಳ ಕೆಲಸಕ್ಕೆ ಚುನಾಯಿತ ಜನಪ್ರತಿನಿಧಿಗಳಿಂದ ಅವರು ಸ್ವತಂತ್ರವಾಗಿ ಕೆಲಸ ಮಾಡಲು ಬಿಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆಂದ್ರೆ ನನ್ನ ಗಮನಕ್ಕೆ ಬಂದಾಗೆ ಕೆಲವಾರು ಸಮಸ್ಯೆಗಳನ್ನ ನಾವು ಉಲ್ಲೇಖ ಮಾಡಬಹುದು. ವಲಸೆ ಕಾರ್ಮಿಕರು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು. ಕಾರ್ಮಿಕರನ್ನ ಅದು ನಮ್ಮ ಜಿಲ್ಲೆಯ ಕಾರ್ಮಿಕರಿರ್ಬೋದು, ವಲಸೆ ಕಾರ್ಮಿಕರಿರ್ಬೋದು. ಕೇರಳ ರಾಜ್ಯದಲ್ಲಿ ವಲಸೆ ಕಾರ್ಮಿಕರು ಅಂತ ಕರೆಯುವುದಿಲ್ಲ, ಅವರು ಅತಿಥಿ ಕಾರ್ಮಿಕರು ಅಂತ ಕರೀತಾರೆ. ಯಾಕೆ ಕಾರ್ಮಿಕರ ಶಕ್ತಿ ಏನು ಅಂತ ಹೇಳುವುದನ್ನ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ವಲಸೆ ಕಾರ್ಮಿಕರಿಗೆ ಅವರಿಗೆ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಅವರಿಗೆ ಪಗಾರ ಸಿಗ್ತಾ ಇಲ್ಲ, ಊಟಕ್ಕೆ ವ್ಯವಸ್ಥೆ ಇಲ್ಲ. ಲಾಕ್ ಡೌನ್ ಆದ ನಂತರ ಬಹಳ ಮಂದಿ ಅವರವರ ಊರಿಗೆ ಹೋಗ್ಬೇಕು ಅಂತ ಹೇಳಿ ಆತುರತೆಯಲ್ಲಿ ಇದ್ದಾರೆ. ಅವರು ಉಳಿಸ್ಬೇಕು ಅಂತ ಹೇಳುವಂತದ್ದು ಕೂಡ ಕೆಲವರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಮ್ಮ ಕಾರ್ಮಿಕರಲ್ಲಿ ಇದ್ರೆ ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಲ್ಲ. ಏನು ವಲಸೆ ಕಾರ್ಮಿಕರನ್ನ ನಮ್ಮ ಜಿಲ್ಲೆಯಲ್ಲಿ ಇರಿಸಿಕೊಳ್ಳುವುದಕ್ಕೆ ನಮ್ಮ ಜಿಲ್ಲಾಡಳಿತ ಏನು ವ್ಯವಸ್ಥೆಯನ್ನು ಮಾಡಿದೆ? ನನ್ನ ಮೂಲಭೂತವಾದ ಪ್ರಶ್ನೆ. ನನಗೆ ತಿಳುವಳಿಕೆ ಪ್ರಕಾರ ಯಾವುದೇ ವ್ಯವಸ್ಥೆಯನ್ನು ಅವರು ಕಲ್ಪಿಸಿಲ್ಲ. ಜಾರ್ಖಂಡದವರು ರೈಲು ಬರುತ್ತೆ ಅಂತೇಳಿ ರೈಲ್ವೆ ಸ್ಟೇಷನ್ ಬಂದಾಗ ಅಲ್ಲಿ ಇಲ್ಲ ಅಂತೇಳಿ ಪಾಪ ರೈಲ್ನ ರಸ್ತೆಯಲ್ಲಿ ಅವರು ಜಾರ್ಖಂಡ್ ಹೋಗ್ಬೇಕು ಹೊರಟಿದ್ದಾರೆ. ಈಗ ಬೀಚ್ ರೋಡ್ ನಲ್ಲಿ ಇದ್ದಾರೆ. ಇದು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ. ಮತ್ತೆ ಮೊನ್ನೆ ಮಂಗಳೂರಲ್ಲಿ ಸಾಕಷ್ಟು ಮಂದಿ ಹಳ್ಳಿಯಿಂದ ಬಂದಂತ ಜನ ಎಲ್ಲ ಊರಿಗೆ ಹೋಗೋದಕ್ಕೆ ರೆಡಿಯಾಗಿ ಮೆಡಿಕಲ್ ಮಾಡಿಸ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ರಾಜ್ಯದ ಕಾರ್ಮಿಕರು ಬಸ್ಸಲ್ಲಿ ಹೋದ್ರು. ಆದ್ರೆ ಕೆಲವರಿಗೆ ಹೋಗ್ಲಿಕ್ಕೆ ಅವಕಾಶ ಆಯ್ತು, ಕೆಲವರಿಗೆ ಹೋಗ್ಲಿಕ್ಕೆ ಅವಕಾಶ ಆಗಿಲ್ಲ. ವಲಸೆ ಕಾರ್ಮಿಕ ಅವರು ನಮ್ಮ ದೇಶದ ಒಂದು ಕಾರ್ಮಿಕ ವರ್ಗ. ವಲಸೆ ಕಾರ್ಮಿಕರ ನೋವುಗಳಲ್ಲಿ ಸ್ಪಂದನೆ ನಮಗೆ ಕಾಣ್ತಾ ಇಲ್ಲ. ಇದು ಇಲ್ಲಿ ಅಂತ ಅಲ್ಲ, ನಾನು ದೇಶದ ಎಲ್ಲಾ ಚಾನೆಲ್ ನೋಡ್ತಾ ಇದ್ದೇನೆ. ಹಿಂದಿ ಚಾನೆಲ್, ರಾಷ್ಟ್ರೀಯ ಚಾನೆಲ್ಗಳು, ಟಾಟಾ ಸ್ಕೈ ಹಾಕಿದ್ರೆ ಎಲ್ಲಾ ಚಾನೆಲ್ ಸಿಗುತ್ತೆ. ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇವತ್ತು ಜನ ಹೋಗ್ತಾ ಇದ್ದಾರೆ. ಜನ ಇವತ್ತು ನಾವು ಹತ್ರ ಕೂತಿದ್ದೇವೆ ಅಂತೇಳಿ ಅಂತರ ಕಾಯಬೇಕು ಅಂತ ಹೇಳುವಂತ ಮಾತು ಬಂತು. ಪಾಪ ಅಂತರ ಕಾಯೋದಕ್ಕಿಂತ ಅವ್ರು ಬದುಕುವುದು ಜಾನ್ ಹೇ ತೋ ಜಾನ್ ಹೇ ಹೇಳುವಂತ ಮಾತು ಅವರ ಮನಸ್ಸಲ್ಲಿ ಬಂದಿದೆ. ಜೀವ ಇದ್ರೆ ಎಲ್ಲವೂ ಸಿಗುತ್ತೆ ಅಂತೇಳಿ, ಜೀವವನ್ನು ಉಳಿಸ್ಬೇಕು ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಹೋಗುವಂಥದ್ದನ್ನು ನಾವು ನೋಡುವಾಗ ನಮಗೆ ಕಣ್ಣಲ್ಲಿ ನೀರು ಕೂಡ ಬರ್ತದೆ. ಒಬ್ಬ ತನ್ನ ಮನೆಯ ಹೆಂಡತಿ ಮಕ್ಕಳನ್ನ ಗಾಡಿಯಲ್ಲಿ ಕೂತ್ಕೊಳಿಸಿ ಅವನ್ನ ಇರುವುದು ಒಂದೇ ಎತ್ತು. ಒಂದು ಕಡೆ ಆ ಎತ್ತಿಗೆ ಹೆಗಳಿಗೆ ಎತ್ತಿನ ಇದನ್ನು ಕೊಟ್ಟು ಇನ್ನೊಂದು ತನ್ನ ಹೆಗಳಲ್ಲಿ
ಎಸ್, ಇನ್ನು ಮುಂದಕ್ಕೆ ಹೇಗೆ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಲಾಕ್ಡೌನ್ ಮುಗಿದ ಬಳಿಕ ಸಭೆ ಸಮಾರಂಭಗಳು ನಡೆಯಬಹುದಾ, ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯಬಹುದಾ ಇತ್ಯಾದಿ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗಿತ್ತು. ಅದಕ್ಕೆ ಉತ್ತರ ಎನ್ನುವ ಹಾಗೆ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಿರುವಂಥದ್ದು. ಅಂದ್ರೆ ಇನ್ನು ಮುಂದೆ ಮದುವೆ ಮತ್ತು ಸಮಾರಂಭಗಳನ್ನ ಮಾಡೋದಿದ್ರೆ ಪಾಸ್ ಕಡ್ಡಾಯ ಎನ್ನುವಂತಹ ವಿಚಾರವನ್ನ ಈಗ ರಾಜ್ಯ ಸರ್ಕಾರ ಹೇಳಿದೆ. ಇನ್ನು ಯಾವುದೇ ಸಮಾರಂಭದಲ್ಲೂ ಕೂಡ 50ಕ್ಕಿಂತ ಹೆಚ್ಚು ಜನರು ಸೇರುವ ಹಾಗಿಲ್ಲ. ಅದರ ಜೊತೆಗೆ 50ಕ್ಕಿಂತ ಹೆಚ್ಚು ಜನ ಬರುವ ಹಾಗಿಲ್ಲ. ಇನ್ನು ಬರುವಂತಹ ಪ್ರತಿಯೊಬ್ಬರ ಮಾಹಿತಿಯನ್ನು ಕೂಡ ಅಲ್ಲಿ ದಾಖಲು ಮಾಡಿಕೊಳ್ಬೇಕಾಗತ್ತೆ. ಒಂದು ಹಾಜರಾತಿ ಪುಸ್ತಕದ ಹಾಗೆ ಅದನ್ನ ದಾಖಲು ಮಾಡಿಕೊಂಡು ಎಂಟ್ರಿ ಮಾಡಿ ಇಡಬೇಕಾಗತ್ತೆ. ಮೇಲ್ಪಟ್ಟ ವ್ಯಕ್ತಿಗಳು ಮತ್ತು ಗರ್ಭಿಣಿಯರು ಮತ್ತು 10 ವರ್ಷದ ಒಳಗಿನ ಮಕ್ಕಳು ಯಾರು ಕೂಡ ಈ ಒಂದು ಸಭೆ ಸಮಾರಂಭಗಳಿಗೆ ಹೋಗುವ ಹಾಗಿಲ್ಲ. ಅಂದ್ರೆ ಸೋಂಕು ಹೆಚ್ಚಾಗಿ ಯಾರನ್ನ ಕಾಡಬಹುದು ಅಂಥವರು ಯಾರು ಕೂಡ ಹೋಗುವಂತ ಅವಶ್ಯಕತೆಗಳಿಲ್ಲ. ಕಂಟೈನ್ಮೆಂಟ್ ಝೋನ್ ನಲ್ಲಿ ಇದ್ದಂಥವರು ಈಗಾಗಲೇ ಸೀಲ್ ಡೌನ್ ಆಗಿರ್ತಾರೆ. ಅಂದ್ರೆ ಅವರಿಗೆ ಸೋಂಕು ತಗುಲುವಂತಹ ಸಾಧ್ಯತೆಗಳು ಅಧಿಕ ಆಗಿರುತ್ತೆ, ಹಾಗಾಗಿ ಅವರು ಹೋಗುವ ಹಾಗಿಲ್ಲ. ಗರ್ಭಿಣಿಯರು ಕೂಡ ಹೆಚ್ಚಿನ ಆತಂಕವನ್ನು ಎದುರಿಸ್ತಾರೆ, ಅವರು ಕೂಡ ಹೋಗುವಂತ ಅವಕಾಶಗಳಿಲ್ಲ. 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಹೋಗುವಂತ ಅವಕಾಶಗಳನ್ನ ಕೊಡಲಾಗಿಲ್ಲ. ಜೊತೆಗೆ 10 ವರ್ಷದ ಕೆಳಗಿನ ಮಕ್ಕಳು ಕೂಡ ಇಂತಹ ಕಾರ್ಯಕ್ರಮಗಳಿಗೆ ಹೋಗುವ ಹಾಗಿಲ್ಲ ಎನ್ನುವಂತಹ ಮಾರ್ಗಸೂಚಿ ಈಗ ಸರ್ಕಾರದಿಂದ ಬಂದಿದೆ. ಎಸ್, ಇದಿಷ್ಟು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿಗಳ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್.